ಮಂಗಳೂರಿನಲ್ಲಿ ಸೈಬರ್ ವಂಚಕರ ಬಿಗ್ ಸ್ಕೆಚ್. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ದೋಚಿದ್ದಾರೆ ಕಿಲಾಡಿಗಳು. ಎನ್ಐಎ ಇಡಿ ಆಫೀಸರ್ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಮನೆಯಲ್ಲೇ ಕೂಡಿ ಹಾಕಿ ಲೂಟಿ ಮಾಡಿದ್ ಹೇಗೆ? ಈ ಶಾಕಿಂಗ್ ನ್ಯೂಸ್ ನೋಡಿ. ಮಂಗಳೂರಿನ 61 ವರ್ಷದ ವ್ಯಕ್ತಿಗೆ ಮಾರ್ಚ್ 31ರಂದು ಒಂದು ಕಾಲ್ ಬರುತ್ತೆ. ನಿಮ್ಮ ಐಡಿ ಕಾರ್ಡ್ ಬಳಸಿ ಮುಂಬೈನಲ್ಲಿ ಡ್ರಗ್ಸ್ ಬಿಸ್ನೆಸ್ ನಡೀತಿದೆ, ನಿಮ್ಮ ಮೇಲೆ 50 ಕೇಸ್ ದಾಖಲಾಗಿದೆ ಅಂತ ವಂಚಕರು ಹೆದರಿಸಿದ್ದಾರೆ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ನಾವು ಎನ್ಐಎ ಆಫೀಸರ್ಸ್ ಅಂತ ನಂಬಿಸಿ ಆ ವ್ಯಕ್ತಿಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ಸಂದೀಪ್ ರಾವ್, ಮ್ಯಾಥ್ಯೂ, ವಿಲಾಸ್ ರಾವ್ ಪಟೇಲ್ ಅನ್ನೋ ಹೆಸರಲ್ಲಿ ಬಂದ ಕಾಲ್ ನೋಡಿ ಸಂತ್ರಸ್ತರು ಬೆದರಿ ಹೋಗಿದ್ರು. ನೀವು ಟೆರರಿಸ್ಟ್ ಚಟುವಟಿಕೆಯಲ್ಲಿದ್ದೀರಾ, ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಬರೋಬ್ಬರಿ 2 ಕೋಟಿ 7 ಲಕ್ಷ ರೂಪಾಯನ್ನ ಕಿತ್ಕೊಂಡಿದ್ದಾರೆ. ಏಪ್ರಿಲ್ 7ರಿಂದ 18ರವರೆಗೆ ಸತತವಾಗಿ ಹಣ ವಸೂಲಿ ಮಾಡಿರೋ ಈ ಗ್ಯಾಂಗ್ ಈಗ ನಾಪತ್ತೆಯಾಗಿದೆ. ಪೊಲೀಸರು ಅಥವಾ ಯಾವುದೇ ತನಿಖಾ ಸಂಸ್ಥೆಗಳು ವಿಡಿಯೋ ಕಾಲ್ ಮೂಲಕ ನಿಮ್ಮನ್ನ ಅರೆಸ್ಟ್ ಮಾಡೋದಿಲ್ಲ. ಇಂಥ ಕಾಲ್ ಬಂದ್ರೆ ತಕ್ಷಣ 1930 ನಂಬರ್ಗೆ ಕರೆ ಮಾಡಿ. ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ. ಕ್ರೈಮ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.